ಸಮಾಜವಂತೂ ಬಿಟ್ಟಿಯಾಗಿ ಸಿಗುವುದನ್ನು ಯಾವುದನ್ನು ಬೇಡ ಅನ್ನೋದಿಲ್ಲ. ಅಷ್ಟೇ ಏಕೆ, ಬಿಟ್ಟಿಯಾಗಿ ಒಬ್ಬರಿಗೆ ಉಪದೇಶ ಮಾಡಲು ಚಾನ್ಸ್ ಸಿಕ್ಕರೂ ತಪ್ಪದೇ ಸದ್ಬಳಕೆ ಮಾಡಿಕೊಳ್ತಾರೆ. ಅದೇನೇ ಇರಲಿ, ನಾವು ಈಗ ಹೇಳಲು ಹೊರಟಿರುವ ಈ ಸುದ್ದಿಯನ್ನು ನೀವು ಕೇಳಿ ನಗುತ್ತೀರಾ, ಅಳುತ್ತೀರಾ, ಅದು ನಿಮ್ಮ ಆಯ್ಕೆ. ಇದೇ ಮೇ 28ರಂದು ಬಿಹಾರದ ಗಯಾ ಜಿಲ್ಲೆಯ ಆಮಸ್ ಪೊಲೀಸ್ ಠಾಣಾ ವ್ಯಾಪ್ತಿಯ ರಸ್ತೆಯೊಂದರಲ್ಲಿ ಜನರು ಗುಂಪುಗೊಂಡಿದ್ದರು. ರಸ್ತೆ ಇಡೀ ಮೀನು ಚೆಲ್ಲಿತ್ತು. ಜನ ನಾ ಮುಂದು ತಾ ಮುಂದು ಎಂದು ಮೀನುಗಳನ್ನು ಬಾಚಿ ಚೀಲಗಳಿಗೆ ತುಂಬಿಸುತ್ತಿದ್ದರು. ಚೀಲ ತಾರದವರು ಧೃತಿಗೆಡಲಿಲ್ಲ. ತಮ್ಮ ಪಂಚೆ ಸೀರೆಯಲ್ಲೇ ಮೀನುಗಳನ್ನು ತುಂಬಿಕೊಂಡು ಮನೆಯ ಕಡೆ ತೆರಳಿದ್ದರು. ಬಹಳಷ್ಟು ಸಮಯಗಳ ಕಾಲ ಜನರಿಗೆ ಅಲ್ಲೇನು ನಡೀತಿದೆ ಎನ್ನುವುದೇ ಗೊತ್ತಿಲ್ಲ. ರಸ್ತೆಯಲ್ಲಿ ಹೋಗುತ್ತಿರುವ ವಾಹನ ಸವಾರರು ತಮ್ಮ ವಾಹನ ಬದಿಗೆ ನಿಲ್ಲಿಸಿ ಪ್ಲಾಸ್ಟಿಕ್ ಚೀಲಗಳಲ್ಲಿ ಮೀನು ತುಂಬಿಸಿಕೊಳ್ಳುವುದರಲ್ಲೇ ನಿರತರಾಗಿದ್ದರು. ಅಷ್ಟಕ್ಕೂ ಅಲ್ಲೇನು ನಡೆದಿತ್ತೆಂದ್ರೆ, ಜೀವಂತ ಮೀನುಗಳನ್ನು ಸಾಗಿಸುವ ಟ್ರಕ್ ಒಂದು ಮಗುಚಿ ಬಿದ್ದಿದ್ದು, ಈ ವೇಳೆ ರಸ್ತೆ ಇಡೀ ಮೀನುಗಳು ಬಿದ್ದಿವೆ. ಟ್ರಕ್ ಮಗುಚಿ ಬಿದ್ದ ವೇಳೆ ಜನ ಟ್ರಕ್ ನಲ್ಲಿದ್ದವರಿಗೆ ಏನಾಗಿದೆ ಎಂಬುದನ್ನು ನೋಡದೆ ತಾವು ಮೀನು ದೋಚುವುದರಲ್ಲೇ ಬ್ಯುಸಿಯಾಗಿದ್ರು. ಈ ವಿಡಿಯೋಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಕೆಲವರು ಇದನ್ನು ತಮಾಷೆಯಾಗಿ ಸ್ವೀಕರಿಸಿದ್ದಾರೆ. ಇನ್ನು ಕೆಲವರು ಇದೊಂದು ಅಶಿಸ್ತಿನ ಪರಮಾವಧಿ, ನಮ್ಮ ಸಮಾಜದಲ್ಲಿ ಮಾನವೀಯತೆಗೆ ಇರುವ ಬೆಲೆಯೇ ಇಷ್ಟು ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈಗೀಗ ಜನರು ಪ್ರತಿಯೊಂದರಲ್ಲೂ ಲಾಭ ಹುಡುಕಲು ಆರಂಭಿಸಿದ್ದಾರೆ. ನಮ್ಮಲ್ಲಿ ಇನ್ನೊಬ್ಬರ ಬಗೆಗಿನ ಕಾಳಜಿ ಇನ್ನಿಲ್ಲದಂತೆ ಸತ್ತು ಹೋಗುತ್ತಿದೆ. ಅಪಘಾತವಾದರೆ ಗಾಯಾಳುಗಳ ವಸ್ತುಗಳನ್ನು ದೋಚುವುದು, ಮೀನಿನ ಲಾರಿ ಬಿದ್ದರೆ ಮೀನು ಕಳವು ಮಾಡುವುದು, ಹಣ್ಣಿನ ವಾಹನ ಮಗುಚಿ ಬಿದ್ದರೆ ಹಣ್ಣಿಗಾಗಿ ಮುಗಿಬೀಳುವುದು, ಹೀಗೆ ನಮ್ಮೊಳಗಿನ ಕೊಳಕುಗಳನ್ನು ಆಗಾಗ ತೋರ್ಪಡಿಸುತ್ತಲೇ ಇರುತ್ತೇವೆ. ಮನುಷ್ಯ ಮಾನವೀಯತೆ ಮರೆತರೆ ಮನುಷ್ಯ ಅನ್ನೋ ಪದಕ್ಕೆ ಅರ್ಥವೇ ಇಲ್ಲ ಅಲ್ವೇ? ಅದೇನೇ ಇರಲಿ, ವಿಡಿಯೋ ನೋಡಿದ ಬಳಿಕ ನೀವೇನು ಚಿಂತಿಸುತ್ತಿದ್ದೀರಿ ಅನ್ನೋದನ್ನ ಮರೆಯದೆ ಕಮೆಂಟ್ ಮಾಡಿ.